Hi. Hi, My name is my name is. Ninna Kandani. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಅಂತ ಹೊರಟು ನಿಂತಿದ್ದೇವೆ. ಮಗುವಿನ ಲೆಕ್ಕದಲ್ಲಿ ಪಂಚಮಾರಿಷ್ಟ ಹೋಮ ಮಾಡಲಿಕ್ಕಿತ್ತು, ಹಾಗಾಗಿ ಉಪ್ಪಿನಂಗಡಿ ಹನುಮಂತ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಕೂಡ ನಿಮಗೆ ಹೇಳಿಕೊಂಡು, ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ ನೀವು. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. Ay. Dapat tuh. ಲಚ್ಚು, Acu. ಬೀಳದನೆ ಬಾರ್ದಲ್ ಕತ್ತೆ. ಅವು ಯಾನವು ಆಯ್ತಾ? ಪೂದೆ ತೊನ್ನೆ ಅಚ್ಚೆಲ್ಲ ಮತ್ತೆ ಮೆಲ್ಲ ಬದೀನಿ ಸೀದಾ ಅಚ್ಚು, ಇದು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಆಂಜನೇಯ ದೇವಸ್ಥಾನ. ಸೊ ಫಸ್ಟಿಗೆ ನವಗ್ರಹ ಶಾಂತಿ ಆದ ನಂತರ ಪಂಚಮಾರಿಷ್ಟ ಶಾಂತಿ ಆಗುವಂಥದ್ದು. ಸೊ ಇದು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಷ್ಟು ಬಾವಲಿ ಉಂಟಲ್ಲ. ನನಗೆ ಒಂದು ಸ್ಪೆಷಲ್ ಅನಿಸಿದೆ ಏನಂತ ಹೇಳಿದರೆ, ಪ್ರತಿಯೊಂದು ಕ್ರಮ ಕೂಡ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಾನು ಅಂದರೆ ಈ ಪೂಜೆಗೆ ಹಾಗೆಲ್ಲ ಕೂತ್ಕೊಳ್ಳೋದು ತುಂಬ, ಅಂದರೆ ಇಷ್ಟರವರೆಗೆ ಕೂತ್ಕೊಂಡಿಲ್ಲ. ಒಂದು ಸತ್ಯನಾರಾಯಣ ಪೂಜೆಗೆ ಮಾತ್ರ ಒಂದು ಕೂತಿದ್ದೆ ಅಷ್ಟೇ. ಇವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದರೆ, ಅದರ ಪ್ರತಿಯೊಂದು ಅರ್ಥವನ್ನು ಕೂಡ ಹೇಳ್ತಾ ಇದ್ರು. ವಿಡಿಯೋ ಸ್ವಲ್ಪ ಶೇಕ್ ಆಗ್ಬೋದು, ಅಂದರೆ ಅಮ್ಮ ಮಾಡ್ತಿರೋದಿಲ್ಲಿ ವಿಡಿಯೋ, ಹಾಗಾಗಿ ಅವರಿಗೆ ಗೊತ್ತಿಲ್ಲ, ಆದರೂ ಮಾಡಿದ್ದಾರೆ ಪಾಪ. ಸೊ ಇದರ ಪೂಜೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಪಂಚಮಾರಿಷ್ಟ ಹೋಮ ಅಂತ ಹೇಳಿದರೆ ಅದು ಹುಟ್ಟಿದ ಮಗು ಒಂದು 6 ತಿಂಗಳೊಳಗೆ ಮಾಡುವಂಥ ಒಂದು ಕ್ರಮ ಅಂತೆ. ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನಮಗೆ. ಇಲ್ಲದಿದ್ದರೆ ಅಂದರೆ ಕೆಲವೊಂದು ಇರ್ತದೆ ಅದರಲ್ಲಿ. ಅಂದರೆ ಈಗ 9 ಗ್ರಹಗಳಿರುತ್ತಲ್ವಾ, 9 ಗ್ರಹಗಳಲ್ಲಿ ಯಾವುದಾದ್ರೂ 2 ಗ್ರಹದ ದೋಷ ಏನಾದರೂ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ರವಿ ಅಂದರೆ ಸೂರ್ಯ ಇದರಲ್ಲಿ ಏನಾದರೂ ದೋಷ ಬಂತು ಅಂತ ಇದ್ದರೆ ಅದು ತಂದೆಗೆ ದೋಷ ಅಂತ ಅರ್ಥ ಅಂತೆ. ಅದೇ ಮಂಗಳ ಅಂತ ಹೇಳಿದರೆ ಮಂಗಳ ಗ್ರಹದಲ್ಲಿ ಏನಾದರೂ ದೋಷ ಅಂತ ಬಂದರೆ ಅದು ನೆಕ್ಸ್ಟ್ ಹುಟ್ಟುವಂಥ ಮಗುವಿಗೆ ದೋಷ ಅಂತ ಅರ್ಥ ಅಂತೆ. ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗಾಗಿ ಎಲ್ಲ ಗ್ರಹಗಳಿಗೆ ಫಸ್ಟಿಗೆ ಅಂದರೆ ನವಗ್ರಹಗಳನ್ನು ಪೂಜೆ ಮಾಡಿದ ನಂತರ ಇದು ಪಂಚಮಾರಿಷ್ಟ ಶಾಂತಿ ಮಾಡಿಸುವಂಥದ್ದು. ಕೆಲವರು ಹೇಳೋದಿಲ್ಲ, ಈ ಥರ ಮಾಡ್ತಿದ್ದೇವೆ, ಈ ಥರ ಇವರು ಎಲ್ಲದನ್ನು ಕೂಡ ಹೇಳಿದರು. ನೋಡಿ, ಇದರ ಅರ್ಥ ಹೀಗೆ, ಈ ಶ್ಲೋಕದ ಅರ್ಥ ಹೀಗೆ, ನಾವು ಈ ಥರ ಮಾಡ್ತಿದ್ದೇವೆ, ಇದನ್ನು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲದನ್ನು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗಾಗಿ ಇಲ್ಲಿ ನಮಗೆ ನೋಡಿ ಹೇಳ್ತಿದ್ದಾರೆ ಅವರು, ಇದರ ಅರ್ಥ ಏನು, ಯಾಕೆ ಮಾಡಬೇಕು, ಮಾಡಿದರೆ ಏನು ಒಳ್ಳೆಯದು, ಹಾಗೆ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಇದು ನಿಮಗೆ ಒಂದು ವೇಳೆ ಏನಾದರೂ ಮಾಡಿಸ್ಲಿಕ್ಕಿತ್ತು ಅಂತ ಹೇಳಿದರೆ ಇಲ್ಲಿ ಖಂಡಿತ ಮಾಡಿಸ್ಬೋದು. ಇದರ ಚಾರ್ಜ್ ಬಂದುಬಿಟ್ಟು 8,000 ಆಗುತ್ತೆ. ಅಂದರೆ 6,400 ರೂಪಾಯಿ
ದೇವಸ್ಥಾನಕ್ಕೆ ಅಂದರೆ ಈ ಒಂದು ಪೂಜೆಗೆ 6,400 ಇರೋದು, ಮತ್ತು 600 ಅದರ ಕ್ಲೀನಿಂಗ್ ಅದು ಇದು ಅಂತ, ಮತ್ತು 1,000 ಅದು ಡೊನೇಷನ್ ಅಂತೇನೋ ಅದು ರಶೀದಿ ಕೊಡ್ತಾರೆ, ನಮಗೆ ಗೊತ್ತಾಗುತ್ತೆ. ಟೋಟಲ್ ಆಗಿ 8,000 ಕೊಟ್ಟರೆ ಎಲ್ಲ ಇವರೇ ಮಾರ್ತಾರೆ. ಆದರೆ ಇದು ಜಾಸ್ತಿ ಆಗಲಿಲ್ಲ ಅನಿಸುತ್ತೆ, ಯಾಕಂತ ಹೇಳಿದರೆ 3 ಭಟ್ರನವರು ಇರ್ತಾರೆ, ಅಂದರೆ ಪುರೋಹಿತರು ಇರ್ತಾರೆ 3, ಅವರು ಎಲ್ಲ ಪೂಜೆ ಮಾಡ್ತಾರೆ. ಪಂಚಮರಿಷ್ಟ ಶಾಂತಿ ಮಾಡುವಾಗ ಎಲ್ಲರೂ ಕೂಡ ಇರ್ತಾರೆ ಅವರು. ಮತ್ತು ದೇವರ ಅಂದರೆ ಮಗುವಿನ ಹೆಸರಲ್ಲಿ ಎಲ್ಲ ಕಡೆ ಅಂದರೆ ಅಲ್ಲಿ ದೇವರಿದ್ದಾರಲ್ವ, ಆಂಜನೇಯ ದೇವರು, ಮತ್ತು ಎಲ್ಲದರಲ್ಲಿ ಕೂಡ ಮಗುವಿನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ ಅವರೇ, ಮತ್ತು ಪ್ರಸಾದ ಕೊಡ್ತಾರೆ. ಸೊ ಇದೆಲ್ಲ ಆಗುವಾಗ ಅದು 8,000 ತುಂಬ ಕಡಿಮೆ ಆಯಿತು. ಅಷ್ಟು ಚೆನ್ನಾಗಿ ಇಲ್ಲಿ ಪಂಚಮರಿಷ್ಟ ಪೂಜೆಯನ್ನು ಮಾಡಿದ್ದಾರೆ. ಈ ಅರ್ಚಕರೇನಿದ್ದಾರೆ ಅವರು ಹೊನ್ನಾವರದವರಂತೆ, ಹೊನ್ನಾವರದಿಂದ ಬಂದವರು. ಅಲ್ಲಿ ತುಂಬ ಚೆನ್ನಾಗಿ ನನಗೆ ತುಂಬ ಖುಷಿ ಅನಿಸಿದ್ದು. ನಾನು ಇಷ್ಟರವರೆಗೆ ಪೂಜೆ ಎಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ, ಹಾಗೆ ತುಂಬ ಖುಷಿ ಅನಿಸ್ತು ಅವರು ಎಕ್ಸ್ಪ್ಲೇನ್ ಮಾಡುವಾಗ, ಇದರ ಅರ್ಥ ಹೀಗೆ, ಇದರ ಅರ್ಥ ಹೀಗೆ ಅಂತ. ಸೊ ಹಾಗಾಗಿ ಇದರ ಬಗ್ಗೆ ನನಗೆ ಮಾಹಿತಿ ಕೊಡುವ ಅಂತ ಆಯಿತು. ಇದು ಇರುವಂಥದ್ದು ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಂಟಲ್ಲ ಉಪ್ಪಿನಂಗಡಿ, ಅಲ್ಲೇ ಹತ್ತಿರ ಇರುವಂತಹ ಆಂಜನೇಯ ದೇವಸ್ಥಾನದಲ್ಲಿ. ಸೊ ನಿಮಗೂ ಏನಾದರೂ ಪೂಜೆ ಮಾಡಿಸ್ಲಿಕ್ಕಿದ್ರೆ ಖಂಡಿತ ಅಲ್ಲೇ ಮಾಡಿಸ್ಬೋದು. ಇಷ್ಟು ಮಾಹಿತಿ ನನಗೆ ಕೊಡಲಿಕ್ಕಿತ್ತು. ഈ കല്ലാതെ പഞ്ഞല്ല ഞാൻ Hi, my name is ನಿನ್ನ ಕಂಡನಿ ತುಕ್ರಪ್ಪ. ಕಂಡನಿಗೆ ಇವತ್ತು ಫುಲ್ ಬಚ್ಚಿದೆ ಪೂಜೆ ಮಾಡಿ. ಭಟ್ರನೊಟ್ಟಿಗೆ ಪೂಜೆ ಮಾಡಿ ಮಾಡಿ ಇವರು ಕೂಡ ಶ್ಲೋಕ ಎಲ್ಲ ಕಲ್ತಿದ್ದಾರೆ. ಬಂದಿಲ್ಲಿ ಸ್ವಾಹ ಸ್ವಾಹ ಅಂತ ಹೇಳ್ತಿದ್ದಾರೆ. ಶಾಂತಿ ಶಾಂತಿ ಸ್ವಾಹ ಸ್ವಾಹ. ಮಗಳು ನೋಡಿ ಅವರನ್ನೇ ನೋಡ್ತಿದ್ದಾಳೆ. ಅಂದ್ರೆ ನೋಡಿ ವಸಂತಿ ಅಕ್ಕ ಚಂದ ಮಾಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಸ್ಮೈಲ್ ಬರ್ತುಂಟು ಎಲ್ಲ ನೋಡಿ. ಕುಚ್ಚೆ ನೋಡ್ಲಿ ವಸಂತಿ ಅಕ್ಕ ಲೆಕ್ಕ ಲೆಕ್ಕ. ಐದಕ್ಕೊಚ್ಚಿದಿ ತಿಂತೂರು. ಮಾತ ದಕ್ಕದು ಸುತ್ತಲುಂಡು ಅಲೆದ್ದುಲೆ ಓಕೆ ಇಂಕ್. ಬಾಯ್. Bye. কি শুনতা? ಬಾಯ್ ಕಂಡನಿ. ಕ್ಯಾನ್ ಕೊನ ಪತ್ತುನರ ನೋಡಿರಿಗ ಅಕ್ಷಿ ಬರ್ತುಂಟು. ಛೀ ಬಾ ಬಾಯ್. ಗುಡ್ ನೈಟ್. ಫೈನಲಿ ಮನೆಗೆ ಬಂದ್ವಿ. ಸೊ ಪೂಜೆ ಎಲ್ಲ ಆಯಿತು.
ಭಾರಿ ಒಂದು ಕ್ರಮದ ಪೂಜೆ. ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಈ ಥರ ಪೂಜೆ ಎಲ್ಲ ಕೂತ್ಕೊಂಡದ್ದು. ಸೊ ಇದು ಇವತ್ತಿನ ವ್ಲಾಗ್. ಸೊ ನಾಳೆ ಮಧ್ಯಾಹ್ನ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.